ಆತಂಕದ ಜೀವನ ನಡೆಸ್ತಾ ಇದ್ದಾರೆ 4-5 ಕುಟುಂಬದವರು. ಜನಪ್ರತಿನಿಧಿಗಳ 10 ಭರವಸೆಯ ಸಾಕಾರಕ್ಕೆ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಾರೆ. ಉಳಿದವರಂತೆ ನಮಗೂ ಕೂಡ ನೆಮ್ಮದಿಯಿಂದ ಇರೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಬೇಡಿಕೊಳ್ತಾ ಇದೆ ಈ ನೊಂದ ಜೀವಗಳು. ಹಾಗಿದ್ರೆ ಇದು ಎಲ್ಲಿನ ಕತೆ, ಅವರ ನೋವಿಗೆ ಕಾರಣ ಏನು, ಈ ವರದಿ ನೋಡಿ. ಧರೆ ಕುಸಿತದ ಭೀತಿಯಲ್ಲಿ ದಿನ ಕಳೆಯುತ್ತಿದೆ ಕುಟುಂಬಗಳು. ಸ್ವಂತ ಮನೆಯಿದ್ದರೂ ಬೇರೆ ಮನೆಯಲ್ಲಿ ಜೀವನ ನಡೆಸುವ ದುಸ್ಥಿತಿ. 18 ವರ್ಷ ಕಳೆದರೂ ಶಾಶ್ವತ ಪರಿಹಾರವೇ ಇಲ್ಲ. రాత్రి చెప్పింది నిద్ర రాత బండ వచ్చాపుడు బండి తినే రాపుడు రాత పడుతుంది బేజారుండు దాదాల చెప్పారు ಮಂತದ್ದು ಬಿಳಿಗೂ ಕೊರಲೆ. ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಅದೆಷ್ಟೋ ದಿನಗಳಾಗಿದೆ. ನೆಮ್ಮದಿ ಎಂಬುದು ಈ ಕುಟುಂಬಗಳಿಗೆ ಮರೀಚಿಕೆಯಾಗಿ ಬಿಟ್ಟಿದೆ. ಇಲ್ಲಿನ ನಿವಾಸಿಗಳಿಗೆ ಮಳೆಗಾಲ ಆರಂಭವಾದರೆ ಸಾಕು, ಯಾವಾಗ ತಮ್ಮ ಮನೆ ಧರಾಶಾಹಿಯಾಗುವುದೋ ಎಂಬ ಚಿಂತೆ ಕಾಡಲಾರಂಭಿಸುತ್ತದೆ. 18 ವರ್ಷಗಳು ಕಳೆದ್ರೂ ಇಲ್ಲಿನ ಸಮಸ್ಯೆಗೆ ಮುಕ್ತಿಯೇ ಇಲ್ಲದಾಗಿದೆ. ಇದ್ಯಾವುದೋ ಗುಡ್ಡಗಾಡಿನ ಜನರ ಕಥೆಯಲ್ಲ, ಬದಲಾಗಿ ಸ್ಮಾರ್ಟ್ ಸಿಟಿ ಮಂಗಳೂರು ನಗರದೊಳಗಿನ ವಿದ್ಯಾನಗರ ನಿವಾಸಿಗಳ ಗೋಳಿನ ಕಥೆ. ಈ ಪ್ರದೇಶದ 3-4 ಕುಟುಂಬಗಳು ಎತ್ತರದ ಪ್ರದೇಶದಲ್ಲಿ ವಾಸವಿದ್ದು ಕಳೆದ 18 ವರ್ಷಗಳಿಂದ ಗುಡ್ಡ ಕುಸಿತದ ಭೀತಿಯಲ್ಲಿದೆ. ಮನೆಗೆ ತಾಗಿಕೊಂಡಂತಿರುವ ಗುಡ್ಡವು ಇಂದೋ ನಾಳೆಯೋ ಕುಸಿಯುವ ಸ್ಥಿತಿಯಲ್ಲಿದೆ. ಅತ್ಯಂತ ಅಪಾಯಕಾರಿಯಾಗಿರುವ ಈ ಗುಡ್ಡಕ್ಕೆ ತಾತ್ಕಾಲಿಕವಾಗಿ ಟರ್ಪಾಲ್ ಹೊದಿಕೆ ಹಾಕಿ ಅಧಿಕಾರಿಗಳು ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ. ಮೊನ್ನೆಯಷ್ಟೇ ಉಳ್ಳಾಳದ ಮದರಿ ನಗರದಲ್ಲಿ ಇಂತಹುದೇ ಅಪಾಯಕಾರಿ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದ ಮನೆಯ ಮೇಲೆ ಗುಡ್ಡ ಜರಿದು 4 ಜೀವಂತ ಸಮಾಧಿಯಾಗಿದ್ರು. ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿರುವುದು ವಿಪರ್ಯಾಸವೇ ಸರಿ. ಅಧಿಕಾರಿಗಳೇನೋ ಸ್ಥಳಾಂತರದ ಪ್ರಕ್ರಿಯೆ ಮುಗಿಸಿ ತಮ್ಮ ಕಾರ್ಯವಾಯಿತೆಂದುಕೊಳ್ಳುತ್ತಾರೆ. ಆದರೆ ಎಷ್ಟು ಕುಟುಂಬಗಳನ್ನು ಸ್ಥಳಾಂತರ ಮಾಡಬಹುದು, ಎಷ್ಟು ವರ್ಷ ಈ ಪರಿಸ್ಥಿತಿ ಮುಂದುವರಿಯಲಿದೆ ಎಂಬುದೇ ಯಕ್ಷ ಪ್ರಶ್ನೆ. ಮನೆ ಕಟ್ಟಿಕೊಡುತ್ತೇವೆ, ತಡೆಗೋಡೆ ನಿರ್ಮಿಸುತ್ತೇವೆ ಎಂಬ ಭರವಸೆಗಳು ನಮಗೆ ಬಂದಿದೆಯೇ ಹೊರತು ಅದು ಕಾರ್ಯರೂಪಕ್ಕೆ ಬಂದೇ ಇಲ್ಲವೆಂದು ಮನೆ ಮಂದಿ ಅಳಲು ತೋಡಿಕೊಂಡಿದ್ದಾರೆ. ಡಿಸಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಅಂದ್ರೆ ಈಗ ನಮ್ಮ ಮನೆ ಬಿದ್ದರೆ, ಈಜರಿ ಬಿದ್ದರೆ ಅಲ್ಲಿ ಕೆಳಗಿನ ಮನೆಗೆ ಸಹ ಹಾನಿ ಆಗ್ತದೆ. ಮತ್ತೆ ಅವರಿಗೆ ಮನವಿ ಸಹ ಕೊಟ್ಟಿದ್ದೇವೆ. ನಾವು ಮೊನ್ನೆ ಅಷ್ಟೇ ಅಲ್ಲ, ಹೋದ ವರ್ಷ ಸಹ ಮನವಿ ಕೊಟ್ಟಿದ್ದೇವೆ. ವರ್ಷ ಅಂದರೆ ಜರಿ ಬೀಳ್ತಾ ಉಂಟು. ಎಲ್ಲರೂ ಬಂದು ಹೇಳುವುದಂದರೆ ನೀವು ಮನೆ ಬೇರೆ ನೋಡಿ ಅಲ್ಲದೆ ಯಾರು ಸಹ ಬಂದು ಅದೇ ಹೇಳ್ತಾರೆ, ಮನೆ ಬೇರೆ ನೋಡಿ ಕಟ್ಟಿ ಕೊಡ್ತೇವೆ ಅಂತ. ಆದರೆ ಇವತ್ತಿನವರೆಗೆ ಬಂದು ಕಟ್ಟಲಿಕ್ಕೆ ಯಾರು ಸಹ ಬರಲಿಲ್ಲ. ಬಿದ್ದ ಮಣ್ಣನ್ನು ಸಹ ನಾವೇ ತೆಗೆದಿದ್ದೇವೆ ಅಲ್ಲದೆ ಯಾರು ಸಹ ಬರಲಿಲ್ಲ. ಅಂದರೆ ಹೆಲ್ಪ್ ಮಾಡಿದ್ದಾರೆ, ತರ್ಪಲೆಲ್ಲ ಹಾಕಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆದರೆ ಸಹ ಯಾರು ಬಂದು ನೀವು ಕಟ್ಟಿ ಕೊಡ್ತೇವೆ ಅಂತ ಹೇಳ್ತಾರೆ, ಅಂದರೆ ಆಶ್ವಾಸನೆ ಕೊಡ್ತಾರೆ ಅಲ್ಲದೆ ಬೇರೆ ಎಂತ ಹೇಳ್ತಾ ಇಲ್ಲ. ಇಷ್ಟು ವರ್ಷ ಆಯಿತು, 18 ಇಯರ್ಸ್ ಆಯಿತು ಇಲ್ಲಿ ಬಂದು. ವರ್ಷ ಜರಿ ಬೀಳ್ತಾ ಉಂಟು. ಈ ಸತಿ ಬಿದ್ದರೆ ಕೆಳಗಿನವರಿಗೆ ಸಹ ಹಾನಿ ಆಗಿದೆ. ಹೋದ ವರ್ಷ ಸಹ ಅವರ ಮನೆಗೆ ಬಿದ್ದು ಅವರ ಮನೆ ಡ್ಯಾಮೇಜ್ ಆಗಿದೆ. ಈ ಸತಿ ಬಿದ್ದರೆ ಅವರ ಮನೆ ಹಾಳಾಗುವ ಚಾನ್ಸ್ ಉಂಟು. ಲೆಟರ್ ಬರೆದು ಕೊಡಿ, ತಹಶೀಲ್ದಾರರಿಗೆ ಕೊಡಿ, ಡಿಸಿಗೆ ಕೊಡಿ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟು ಇವತ್ತಿನವರೆಗೆ ಸಹ ನೋಡಲಿಕ್ಕೆ ಬರಲಿಲ್ಲ. ಕಾರ್ಪೊರೇಟರ್ ಅಂತೂ ಬಿದ್ದ ದಿನ ಬಂದಿದ್ದಾರೆ, ಬಂದು ಎಲ್ಲ ನೋಡಿ ಹೋಗಿದ್ದಾರೆ. ಮತ್ತು ಎಲೆಕ್ಷನ್ ಬರುವಾಗ ಬಂದಿದ್ದಾರೆ, ನಾವು ನಿಮಗೆ ಕಟ್ಟಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅಲ್ಲದೆ ಬೇರೆ ಅಂತ ಬಂದು ನೋಡುದು, ಜಸ್ಟ್ ನೋಡ್ತಾರೆ, ಎಲ್ಲ ನೋಡಿ ನಿಮಗೆ ಕಟ್ಟಿ ಕೊಡ್ತೇವೆ ಅಂತ ಹೇಳ್ತಾರೆ. ಅದು ಬಿಟ್ಟು ಮನೆ ಬೀಳುವ ಸ್ಥಿತಿಯಲ್ಲಿ ಉಂಟು. ನಾವು ಮನೇಲಿ 6 ಜನ ಇದ್ದೇವೆ. ನಮಗೊಂದು ಹೆಲ್ಪ್ ಮಾಡಿದರೆ ಒಳ್ಳೇದಿತ್ತು. ಅಂದರೆ ಕಟ್ಟಿ ಕೊಡ್ತಿದ್ರೆ ಒಂದು ಎಲ್ಲರಾಗಿ, ಅಂದರೆ ಈ ಟೈಮಲ್ಲಿ ಎಲ್ಲರೂ ಸಹ ಮನೆಯೊಳಗಿರ್ತಾರೆ. ಅದು ನಮಗೆ ಹಾಗಿಲ್ಲಲ್ಲ, ನಾವು ಬೇರೆಯವರ ಮನೆಯಲ್ಲಿ ಹೋಗಿ ಕೂತ್ಕೊಳ್ತಿದ್ದೇವೆ. ಹಾಗೊಂದು ಕಟ್ಟಿ ಕೊಡ್ತಿದ್ರೆ ಒಳ್ಳೇದಿತ್ತು ಅಂತ ಹೇಳಿ. ಮನೆಯ ಹಿಂಭಾಗದಲ್ಲಿ ಈಗಾಗಲೇ ನೆಲ ಬಿರುಕು ಬಿಟ್ಟಿದ್ದು ಮನೆ ಮಂದಿ ಪ್ರಾಣ ಭಯದಲ್ಲೇ ದಿನದೂಡುವಂತಾಗಿದೆ. ಕೇವಲ ಒಂದು ಕುಟುಂಬದ ಕಥೆಯಲ್ಲ, 3-4 ಕುಟುಂಬಗಳು ಇದೇ ಅತಂತ್ರ ಪರಿಸ್ಥಿತಿಯನ್ನ ಎದುರಿಸುತ್ತಿದೆ. ಅಲ್ಲದೆ ಗುಡ್ಡ ಪ್ರದೇಶ ಜರಿಯಲು ಆರಂಭಿಸಿದರೆ ಎತ್ತರ ಭಾಗದಲ್ಲಿರುವ ಮನೆಗಳ ಜೊತೆಗೆ ತಗ್ಗು ಪ್ರದೇಶದ ಮನೆಗಳು ಕೂಡ ಧರಾಶಾಹಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಬಗ್ಗೆ ದೈಜಿ ವರ್ಲ್ಡ್ ವರದಿಗೆ ತೆರಳಿತ್ತು. ಆದರೆ ಸುದ್ದಿ ಬಿತ್ತರವಾಗುವುದಕ್ಕೂ ಮುನ್ನವೇ ಮಾಹಿತಿ ಅರಿತ ಉಪ ತಹಶೀಲ್ದಾರ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬಾಡಿಗೆ ಮನೆ ವ್ಯವಸ್ಥೆ ಕಲ್ಪಿಸಿ ಸೂಕ್ತ ಪರಿಹಾರದ ಭರವಸೆಯನ್ನ ನೀಡಿದ್ದಾರಂತೆ.
ಆದರೆ ಅದು ಎಂದು ಈಡೇರುವುದೋ ಗೊತ್ತಿಲ್ಲ. ಬೇರೊಬ್ಬರ ಮನೆಯನ್ನೇ ಎಷ್ಟು ದಿನವೆಂದು ಆಶ್ರಯಿಸುವುದು? ಬಾಡಿಗೆ ಮನೆಯಲ್ಲಿ ಕುಳಿತುಕೊಳ್ಳುವಷ್ಟು ಶ್ರೀಮಂತರು ನಾವಲ್ಲ. ಹೇಗಾದರೂ ನಮ್ಮ ಮನೆಯನ್ನ ಉಳಿಸಿಕೊಡಿ ಎಂದು ಮನೆ ಮಂದಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಪೂರ ಜರಿದಿಲ್ಲ ಅಂಚಿನ ಪೈರ್ ಜಂಗ್ಲಿ ಇಲ್ಲಲು ಬಜ್ಜಿ ಇಲ್ಲ ಎಂಗ್ಲಿ ತಿಕ್ಕಿಲ್ ಪೂರ ತೂಪತ್ತೊಡು ಅವಲೇ ಎಂಗ್ಲಿ ತಿಕ್ಕಿಲ್ ತೂಪತ್ತೊಡು ಬೊಕ್ಕ ಉಲಾಯಿಡ್ ಬಜ್ಜಿ ಇಲ್ಲೇ ಜಾಗ ಎಂಕನ ಅಂಚಪ್ಪ ಪೂರ ಜರಿದು ಸುಮಾರು ಕಂಪ್ಲೇಂಟ್ ಮಲ್ತೆ ಏಲ ಬತ್ತು ಒಂದು ತೂ ಪೇರ್ಸಿದ ಹೋಗ್ತದೆ ಮಲ್ಪಾಗ ಮಲ್ಪೋ ಅಂತೇಳಿ ದಾರ ಮಲ್ಪಿದ್ದೇವೆ ಇಲ್ಲಾಡು ಪಗೆಡು ಹೊತ್ತು ಕಾಯ್ದಾರು ಅರೆಂಡು ಬಿದ್ದು ಪಾಯಲು ಕೊಡಿ ಏನೇನು ಇಲ್ಲಾಡು ಕುಲ್ದು ಎಂಟು ಮರಿಯಲು ಏನೇನು ಕುದ್ದೆ ತಂದಿಲ್ಲ ದಾದ ನಮಗೆ ಅರ್ಕೊಂಡ್ತದೆ ಅದಕ್ಕೇನೊಂದಿಲ್ಲ ಫುಲ್ಲು ಕ್ರ್ಯಾಕ್ ಆಗ್ತದೆ ನಮಗೆ ಕೋಯರ್ನೇ ಹಾಕಿ ಜಂಕ್ಲಿ ఇప్పుడు పిరవాడు దిక్కేలు పిరపాడు అడే పిరపాయని సరిపోయింది ఏతు ప్రారంభి 2-3 సార్లు రూపాయి కట్టండి ప్లాస్టిక్ పడదా గాడి వల్ల మిక్తి రాపు మిక్తి గాడి పోతుంది రాత్రి చెప్పుదా ఇప్పుడు ఏమన్నా కోడికి అప్పుడు చెప్పాడు ఇంకొంది ఇప్పుడు రాకుండా బస్సవన్న కదా పండి 5 లక్ష రూపాಯಿ ಪಾಸ್ ಆಗ್ತದೆ ಮಲ್ಪುಗ ಬಂದಂತೆ ಬೊಕ್ಕ ಬಿಜೆಪಿ ದಕ್ಕ ನಾನು ನೋಡ್ತಿದ್ದೆ 15 ಲಕ್ಷ ರೂಪಾಯಿ ಪಾಸ್ ಆಗ್ತದೆ ಮಲ್ಪುಗ ಬಂದಂತೆ ಆಸ್ಪತ್ರೆ ಕಾಂಗ್ರೆಸ್ ಹತ್ತು ಬರ್ತಿದ್ರು ಈ ಡಿ ಸಿ ಬೋದು ಕಂಪ್ಲೇಂಟ್ ಮಲ್ಪಲೆ ಬಂದು ಆ ಪ್ರಕಾರ ಡಿ ಸಿ ಬೋದು ಕಂಪ್ಲೇಂಟ್ ಮಲ್ಪಿದ್ದಾನೆ 15 ಲಕ್ಷ ರೂಪಾಯಿ ಪಾಸ್ ಆಗ್ತದೆ ಕಟ್ಟಗ ಬಂದು ಪಾಸ್ ಆಗ್ತದೆ ಬಂತೀರ ಸತ್ಯ ಸುಳ್ಳು ಗೊತ್ತಿಲ್ಲ 3 ವರ್ಷ 2 ವರ್ಷ ನಾನು ಮುಂದಿನ ವರ್ಷ ನಮಗೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ. ಪ್ರತಿ ಸಲ ಮಣ್ಣು ತುಂಬ ಎತ್ತರ ಇದ್ದಾಗ ತುಂಬ ಬೀಳ್ತಾ ಇದೆ. ಅದು ವರ್ಷ 2-3 ವರ್ಷದಿಂದ ಹಾಗೇನೇ ಬೀಳ್ತಾ ಇದೆ. ತುಂಬ ಖರ್ಚು ಮಾಡಿದೆ ಅದು ಪುನಃ ಬೀಳ್ತದೆ. ಇನ್ನು ಬಿದ್ದರೆ ನಮ್ಮದು ಮನೆಗೆ ಫುಲ್ಲು ಕೆಳಗೆ ಹೋಗ್ತದೆ. ಆಗ ನಮಗೆ ನಂಬಿಕೆ ಸಹ ರಾತ್ರಿ ನಿದ್ರೆನೇ ಇಲ್ಲ. ಈಗ ಮಳೆ ಆವಾಗ ಮನೆಯನ್ನು ಮರ ಬಿದ್ದು ಅದು ತುಂಬ ಅಪಾಯ ಆಯಿತು. ಅದೆಲ್ಲ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗಿದೆ. ಹಾಗೇನು ಸರಿ ಮಾಡಿದರೆ ಒಟ್ಟಿನಲ್ಲಿ ಉಳ್ಳಾಲದ ಘಟನೆ ಕಣ್ಣ ಮುಂದೆಯೇ ಇರುವಾಗ ಇಂತಹ ಘಟನೆಗಳು ನಡೆಯದೇ ಇರಲಿ ಎಂದು ಜನಸಾಮಾನ್ಯರು ಪ್ರಾರ್ಥಿಸುತ್ತಿರುವಾಗ ಇಲಾಖೆಗಳೇಕೆ ನಿರ್ಲಕ್ಷ್ಯ ವಹಿಸುತ್ತಿವೆ ಎಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವೂ ಆಗಿದೆ. ಅತಿ ಶೀಘ್ರದಲ್ಲಿ ಅಪಾಯದಂಚಿನಲ್ಲಿ ಪ್ರಾಣಭಯದಿಂದಲೇ ವಾಸಿಸುವ ಕುಟುಂಬಕ್ಕೆ ಸೂಕ್ತ ವ್ಯವಸ್ಥೆಯೊಂದಿಗೆ ಪರಿಹಾರ ದೊರಕುವಂತಾಗಲಿ. ಅಹಮದ್ ಬಾಬಾ ಮಂಜೂರು, ಡೈಜಿವಲ್ 24/7. ఇల్లు కుళ్ళే రాకుంది దాదాపు నల్ల కుళ్ళే రాకుంది పగలు ఇదే పోయారు పొద్దుకుళ్ళే ఒక రాత్రి చెప్పింది నిద్ర వరకు రాత మంట వచ్చాపుండి బండి తినే రాపుంది ఆత పడుతుంది బేజారుండు ఎంత దాదాపు చెప్పారు మంటుంది గుడికి కొరలే.